ಹೇ ಹಲೋ ಯೂಟ್ಯೂಬ್ ಫ್ಯಾಮಿಲಿ, ಹೋಪ್ ಎಲ್ಲರೂ ಸೇಫಾಗಿ ಹೆಲ್ದಿಯಾಗಿದ್ದೀರ ಅನ್ಕೋತಿದ್ದೀನಿ. ಈ ವರ್ಷದ ಮ್ಯಾಂಗೋ ಸೀಸನ್ ಮುಗೀತಾ ಬರ್ತಿದೆ. ಸೊ ಮುಗೀತಾ ಬರೋದ್ರಿಂದ ನಮಗೆ ಸ್ವಲ್ಪ ಫ್ರೆಶ್ ಆಗಿರೋ ಚೆನ್ನಾಗಿರೋ ಮಾವಿನ ಹಣ್ಣು ಸಿಗ್ತಾಯಿದೆ. ಇನ್ನು ಬೇಕಂದರೆ ನಿಮಗೆ ನೆಕ್ಸ್ಟ್ ಇಯರು. ಸೊ ಅದರೊಳಗಡೆ ಈ ಥರ ಒಂದ್ಸಲ ತಿಕ್ಕಾಗಿ ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿದ್ರೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಲಾಕ್ಡೌನ್ ಟೈಮಲ್ಲಿ ಹೊರಗಡೆ ಕುಡಿಯೋಕ್ಕಾಗಲ್ಲ. ಸೊ ಒಳಗಡೆನೇ ಈ ಥರ ಗಾರ್ನಿಷ್ ಮಾಡಿಕೊಂಡು ಕುಡಿದ್ರೆ ನಿಮಗೆ ತುಂಬ ಮೈಂಡ್ ಫ್ರೆಶ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಮತ್ತು ತುಂಬ ಖುಷಿ ಆಗುತ್ತೆ. ಬನ್ನಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಇದಕ್ಕೆ ಕಾಯಿಸಿ ಆರಿಸ್ಕೊಂಡು ಫ್ರಿಜ್ಜಲ್ಲಿ ಚಿಲ್ ಮಾಡ್ಕೊಂಡು ಹಾಲು, ಸ್ವಲ್ಪ ಡ್ರೈ ಫ್ರೂಟ್ಸು, ನಾನು ಬಾದಾಮ್ ಮತ್ತು ಕ್ಯಾಶು ತೊಗೊಂಡಿದ್ದೀನಿ, ಅರ್ಧ ಕಪ್ ಸಕ್ಕರೆ, ಒಂದು ಮ್ಯಾಂಗೋ. ನೀವು ಜನ ಜಾಸ್ತಿ ಇದ್ದರೆ ಮನೆಯಲ್ಲಿ ಜಾಸ್ತಿ ಮ್ಯಾಂಗೋ ತೊಗೋಬೋದು. ಇದು ನಾನು 2-3 ಜನಕ್ಕೆ ಮಾಡಿರೋದು. ಸೊ ನಾವು ತೊಗೊಂಡಿರೋ ಮ್ಯಾಂಗೋ ಬಂದುಬಿಟ್ಟು ಇಲ್ಲಿ ಮಲ್ಲಿಕಾ ಮ್ಯಾಂಗೋ. ಇದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಜಾಸ್ತಿ ಟೇಸ್ಟ್ ಆಗಿರೋ ಮ್ಯಾಂಗೋ ತೊಗೊಂಡಷ್ಟು ನಿಮಗೆ ಮಿಲ್ಕ್ ಶೇಕ್ ಕೂಡ ಜಾಸ್ತಿ ಟೇಸ್ಟಾಗಿ ಬರುತ್ತೆ. ಸೊ ಈ ಥರ ಕಟ್ ಮಾಡಿಕೊಂಡು ನೀವು ಸ್ಪೂನ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿರೋ ಪಲ್ಪನ್ನು ತೆಗಿಯೋಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ ಮೊದಲು ನೀವು ಈ ಪಲ್ಪನ್ನು ಮಾತ್ರ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಅದರಲ್ಲಿ ಮಧ್ಯ ಅದರ ತಿರುಳು ಸಿಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಪಲ್ಪ್ ಗ್ರೈಂಡ್ ಮಾಡ್ಕೊಳ್ಳಿ. ಸಕ್ಕರೆ ನೋಡ್ಕೊಂಡು ಹಾಕಿ, ನಾವು ಇಷ್ಟು ಹಾಕಿದ್ದೀವಿ. ನೆಕ್ಸ್ಟು ಹಾಲು ಕೂಡ ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಒಂದೇ ಸಲ ಎಲ್ಲ ಹಾಕ್ಕೊಂಡು ಬಿಡಬೇಡಿ. ನಿಮಗೆ ಜಾಸ್ತಿ ತಿಕ್ಕಬೇಕಂದ್ರೆ ತಿಕ್ ಹಾಕ್ಕೊಳ್ಳಿ, ಇಲ್ಲಾಂದರೆ ತಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಹಾಲು ಆ್ಯಡ್ ಮಾಡ್ಕೊಳ್ಳಿ ಇಷ್ಟ ಆಗಲ್ಲ ಅಂದರೆ. ಸೊ ಈ ಥರ ಗ್ಲಾಸಿಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಮೇಲ್ಗಡೆ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಕೊಂಡು ಮ್ಯಾಂಗೋ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಸೊ ಪ್ಲೀಸ್ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಹೇಗಾಗಿದೆ ಅಂತ. ಎಂಜಾಯ್ ದಿಸ್ ಮ್ಯಾಂಗೋ ಸೀಸನ್. ಬೇರೆ ಏನಾದರೂ ರೆಸಿಪೀಸ್ ಡಿಶ್ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹೋಪ್ ಯು ಎಂಜಾಯ್ ದಿಸ್ ಮ್ಯಾಂಗೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.